ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇವತ್ತು ಸಾವಿರಾರು ಸಂಖ್ಯೆ ಕಾರ್ಯಕರ್ತರ ಜೊತೆ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಪುತ್ತೂರು ಜನತೆಗೆ ನಾನು ಭರವಸೆ ಕೊಡುವುದೇನಂತ ಹೇಳಿದ್ರೆ, ಎಲ್ಲರೂ ನನ್ನನ್ನು ಈ ಸಲ ಆಶೀರ್ವಾದಿಸಬೇಕು. ಒಳ್ಳೆಯ ಮತದಿಂದ, ಅಂತರದಿಂದ, ಬಹುಮತದಿಂದ ಗೆಲ್ಲಿಸಬೇಕು. ಖಂಡಿತ ಪುತ್ತೂರಿನ ಅಭಿವೃದ್ಧಿಗಾಗಿ ಶ್ರಮಿಸ್ತೇನೆ. ಅದರಲ್ಲೂ ಮೊದಲನಾಗಿ ಭ್ರಷ್ಟಾಚಾರ ರಹಿತ ಈ ಪುತ್ತೂರಿನಲ್ಲಿ ಎಲ್ಲ ಯಾವ ರೀತಿಯ ಬಡವರಿಗೆ ಆಗುವಂಥ ಅನ್ಯಾಯದ ವಿರುದ್ಧ ನಿಲ್ತೇನೆ. ಪುತ್ತೂರಿನಲ್ಲಿ ಆಗಬೇಕಂತ ಅಭಿವೃದ್ಧಿ ಕಾರ್ಯಗಳು ಏನೇನು ಆಗಬೇಕಿದ್ರೆ ಅದಕ್ಕೆ ಒತ್ತು ಕೊಡುವಂಥ ಕೆಲಸ. ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಆಗಬೇಕು, ಮೆಡಿಕಲ್ ಆಸ್ಪತ್ರೆ ಆಗಬೇಕು. ಅದ್ರ ಜೊತೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಡ್ರೈನೇಜ್ ಫೆಸಿಲಿಟಿಗಳು ಬರಬೇಕು, ರಿಂಗ್ ರೋಡ್ ಬರಬೇಕು. ಬರೀ ಹೊಸಕ್ಕೆ ಇಡೀ ರಸ್ತೆ ಮಾಡಿದರೆ ಸಾಕಾಗಲಿಕ್ಕಿಲ್ಲ. ಆನಂತರ ಕೊಯ್ಲದಲ್ಲಿ ಆ ಪಶು ವೈದ್ಯಕೀಯ ಕಾಲೇಜ್ ಇದೆ, ಯುವಕರಿಗೆ ಕೆಲಸ ಕೊಡುವಂಥ ವ್ಯವಸ್ಥೆ ಆಗಬೇಕು. ಇವತ್ತು ನಾವು IT ಪಾರ್ಕನ್ನು ಪುತ್ತೂರಿನಲ್ಲಿ ನಿರ್ಮಾಣ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಆದರೂ ಬೇರೆ ರೀತಿಯ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಾವು ಯುವಕರಿಗೆ ಉದ್ಯೋಗ ಕೊಡುವಂಥ ಕೆಲಸವನ್ನು ನಿರ್ಮಾಣ ಮಾಡ್ಬೋದು. ಸಾಧಾರಣ 250ರಿಂದ 300 ಎಕರೆ ಜಾಗ ಕೊಯ್ಲದಲ್ಲಿದೆ. ಅಲ್ಲಿ ಪಶುವೈದ್ಯಕೀಯ ಕಾಲೇಜು ಆಗಿ ಇವತ್ತಿಗೆ ಬಿಲ್ಡಿಂಗ್ ಆಗಿ ನಾನು ಮೊದಲು DV ಸದಾನಂದಗೌಡರು ಮುಖ್ಯಮಂತ್ರಿ ಇರುವಾಗ ಅದಕ್ಕೆ 5 ಕೋಟಿ ಇಡುವಂಥ ಪ್ರಯತ್ನವನ್ನು ಮಾಡಿಸಿದ್ದೀನಿ. ಅಂತ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರುವಾಗ ಹಿಂದಿನ ಸರ್ಕಾರದಲ್ಲಿ 100 ಕೋಟಿ ಕೊಡೋ ಮುಖಾಂತರ ವ್ಯವಸ್ಥಿತ ರೀತಿಯ ಕಟ್ಟಡ ಇವಾಗ ರೆಡಿಯಾಗಿ 4 ವರ್ಷ ಆಯಿತು. 248 ಸಿಬ್ಬಂದಿಗಳ ಕೊರತೆಯಿಂದ ಅದು ಹಾಗೆ ನೆಗೆ ಬಂದಿದೆ, ಅದು ಧೂಳು ಹಿಡಿತಾ ಇದೆ. ಯಾರೂ ಅದರಷ್ಟಿಗೆ ಜನಪ್ರತಿನಿಧಿಗಳು ಅದರ ಬಗ್ಗೆ ಗಮನ ಹರಿಸಲಿಲ್ಲ. ಅದನ್ನೊಂದು ಎನಿಮಲ್ ಹಬ್ ಮಾಡ್ಬೋದು ಅಂತ ನನ್ನ ಆಲೋಚನೆಗಳು. ಯಾಕಂತ ಹೇಳಿದ್ರೆ, ಒಂದು ಪೋಲ್ಟ್ರಿ ಫಾರ್ಮು, ಆನಂದ ಹ್ಯಾಚರೀಸ್ ಅಂತ ಅವರ ದೊಡ್ಡ ಕಂಪನಿಗಳಿಗೆ ಕೊಟ್ಟರೆ ಇದೆಲ್ಲ ಇಲ್ಲಿ ಪೋಲ್ಟ್ರಿ ಇಂಡಸ್ಟ್ರಿ ದೊಡ್ಡ ರೀತಿಯಲ್ಲಿ ನಡೀತಾ ಇದೆ. ಆ ಮರಿ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ಬೋದು. ಕುರಿ ಸಾಕಲಿಕ್ಕೆ ಸ್ವಿಟ್ಜರ್ಲ್ಯಾಂಡ್ ದೊಡ್ಡ ಕಂಪನಿಗೆ ಏನೋ ಜಾಗ ಒಂದು 50 ಎಕರೆ ಲೀಸ್ ಕೊಟ್ಟರೆ ಕುರಿ ಉದ್ಯಮವನ್ನು ಮಾಡ್ಬೋದು. ಹಂದಿಯನ್ನು ಸಾಕ್ಬೋದು. ಅಲ್ಲಿ KMFನವ್ರಿಗೆ ಒಂದು 50 ಎಕರೆ ಜಾಗ ಕೊಟ್ಟರೆ ಅಲ್ಲಿ ಈಗ ಹಸುಗಳು ಮೇವು ಇಲ್ಲದೆ ಸಾಯ್ತಾ ಇದ್ದಾವೆ. ಒಳ್ಳೆ ರೀತಿಯ ಹಸುಗಳನ್ನು ಸಾಕುವಂಥ ವ್ಯವಸ್ಥೆಗಳು ಅಲ್ಲಿ ಮಾಡ್ಬೋದು. ಈ ರೀತಿಯ ಆಲೋಚನೆಗಳು, ಪರಿಕಲ್ಪನೆಗಳು ಇದೆ ರಾಜ್ಯದಲ್ಲಿ. ಮತ್ತು ಇಲ್ಲಿ ಈ ಸಲ ನಮಗೆ ಜನ ಆಶೀರ್ವಾದ ಮಾಡಿದರೆ ಖಂಡಿತ ಜನರ ಪರವಾಗಿ, ಅಧಿಕಾರದ ಮೇಲೆ ಆಶೆ ಅಲ್ಲ, ಜನರ ಪರವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಖಂಡಿತ ಮಾಡ್ತೇನೆ. ಇವತ್ತು ಪಾಪದ ಬಡವರಿಗೆ ಏನು ಆಗಬೇಕಿದೆ, ನಿಮಗೆ ಅಕ್ರಮ ಸಕ್ರಮದಲ್ಲಿ ಈ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯವರು ಅವರು ಮಾತಾಡೋದು ಕಡಿಮೆ. ಅವರ ಹಕ್ಕನ್ನು ತೆಕ್ಕೊಳ್ಳಿಕ್ಕೂ ಅವರಿಗೆ ನಮ್ಮನ್ನು ಬೇರೆಯವರು ಆಳುವಂಥ ಪರಿಸ್ಥಿತಿಗಳು ಇಲ್ಲಿದೆ. ಅವರ ಹಕ್ಕನ್ನು ತೆಕ್ಕೊಳ್ಳಿಕ್ಕೂ ನಾವು ಕಷ್ಟಪಡುವಂಥ ಪರಿಸ್ಥಿತಿ. ನಾವೆಲ್ಲರೂ, ಎಲ್ಲರನ್ನೂ ಸೇರಿ ಅವರ ಅಕ್ರಮ ಸಕ್ರಮ ಜಾಗ ತೆಕ್ಕೊಳ್ಬೇಕಿದ್ರೆ, ಅವರ 94C 2 ಸೆನ್ಸು ಜಾಗ ಬೇಕಿದ್ರೆ, ಯಾವ ರೀತಿ ಭ್ರಷ್ಟಾಚಾರ ಇಲ್ಲಿ ನಡೀತಾ ಇದೆ ಅಂತ ನಾನು ಹೇಳೋದಿಲ್ಲ. ನೀವು ಪಬ್ಲಿಕ್ ಹತ್ರ ಕೇಳಿ ಯಾವ ರೀತಿ ನಡೀತಿದೆ. 1 ಎಕರೆಗೆ 2 ಲಕ್ಷ ರೂಪಾಯಿ ತಗೊಳ್ಳುವಂಥದ್ದು, 2 ಸೆನ್ಸ್ ಜಾಗಕ್ಕೆ 50,000 70,000 ಖರ್ಚು ಮಾಡುವಂಥದ್ದು, ಇಂಥ ಎಷ್ಟೋ ಉದಾಹರಣೆಗಳು ನನ್ನ ಟ್ರಸ್ಟಿಗೆ ಬಂದವರ ಹತ್ರ ಇದೆ. ಇದೇ ರೀತಿ ಬೇರೆ ಬೇರೆ ಈ ಪುತ್ತೂರಿಗೆ ಏನೇನು ಮಾಡಬೇಕು, ಒಳ್ಳೆಯ ಕೆಲಸಗಳನ್ನು ಖಂಡಿತ. ಕುಡಿಯುವ ನೀರಿನ ವ್ಯವಸ್ಥೆ, ಇವತ್ತು ಎಲ್ಲ ಭಾಗಕ್ಕೆ ಹೋದರೂ ಕುಡಿಯೋ ನೀರಿಲ್ಲ. ಉಪ್ಪಿನಂಗಡಿಯಲ್ಲಿ ಒಂದು ಒಳ್ಳೆ ರೀತಿಯ ಡ್ಯಾಮನ್ನು ಮಾಡಿದರೆ ಅದರಿಂದ ನೀರನ್ನು ಎತ್ತುವಂಥ ಕೆಲಸ ಮಾಡ್ಬೋದು. ಈಗ ನೀರು ಸಂಗಮ ಆಗುವಾಗ ಸಾಧಾರಣ 3 ಕಿಲೋಮೀಟರ್ವರೆಗೆ ನೀರು ನಿಲ್ತದೆ, ಯಾರ 1 ಇಂಚು ಜಾಗನೂ ಹೋಗೋದಿಲ್ಲ. ಆ ಮೂಲಕ ನೀರು ಎತ್ತು ಪ್ರತಿ ಗ್ರಾಮಕ್ಕೆ ನೀರನ್ನು ಜೋಡಣೆ ಮಾಡಿದರೆ ಕುಡಿಯುವ ನೀರಿಗೆ ಏನು ಇಲ್ಲಿ ತೊಂದರೆ ಇಲ್ಲ, ಅಂಡರ್ಗ್ರೌಂಡ್ ವಾಟರಿಗೂ ಏನು ತೊಂದರೆ ಇಲ್ಲ. ಈ ರೀತಿಯ ಕೆಲವು ಹೌದು, ನಮ್ಮ ಪ್ರತಿಸ್ಪರ್ಧಿ BJP. ನೋಡಿ, ಪಕ್ಷೇತರಿಗೆ ನೀವು ತುಂಬ ಹಿಸ್ಟ್ರಿ ಇದೆ ನಮ್ಮ ಪುತ್ತೂರಿನಲ್ಲಿ. ಎಷ್ಟೆಷ್ಟು ಪ್ರಬಲ ವ್ಯಕ್ತಿಗಳು ಪಕ್ಷೇತರವಾಗಿ ನಿಂತರೂ ಒಂದು 15-20 ಸಾವಿರ ದಾಟುವುದು ಭಾರಿ ಕಡಿಮೆ. ಅದರಲ್ಲೂ ಒಂದು ಪಕ್ಷದಲ್ಲಿ ಇದ್ದವರು ಇನ್ನೊಂದು ಪಕ್ಷಕ್ಕೆ ಬಂದಾಗ ಅದು 15-20ಕ್ಕೆ ಮಿತಿ ಆಗ್ತದೆ. ನಮಗೆ BJP ಟಾರ್ಗೆಟ್ ಇರುವಂಥದ್ದು. ಅಂತೂ BJP ಸರ್ಕಾರ ಯಾವುದೇ ರೀತಿಯ ಕೆಲಸವನ್ನು 5 ವರ್ಷದಲ್ಲಿ ಭ್ರಷ್ಟಾಚಾರ ಮಾಡಿದ್ದು ಬಿಟ್ಟರೆ ಬೇರೆ ಯಾವುದೇ ಡೆವಲಪ್ಮೆಂಟ್ ಕಾರ್ಯಗಳನ್ನು ಮಾಡಲಿಲ್ಲ. ಮಾಧ್ಯಮದವರು ನೀವು ಪ್ರಶ್ನೆ ಕೇಳ್ಬೋದು, ಅಶೋಕ್ ರೈಗಲೇ ನೀವು 2-3 ತಿಂಗಳ ಮೊದಲು BJPಯಲ್ಲಿದ್ದಿರಿ, ಈಗ ನೀವು ಹೇಳ್ತೀರಿ BJP ಭ್ರಷ್ಟಾಚಾರ ಮಾಡ್ತಾಯಿದ್ರಿ, ಏನು ಮಾಡ್ತಾಯಿದ್ರಿ ಅಂದರೆ ನೀವು ಕೇಳ್ಬೋದು ನಮಗೆ. ಅದಕ್ಕೆ ಮೊದಲು ನಾನೇ ಹೇಳ್ತಾ ಇದ್ದೇನೆ, ನಾನು ಅದನ್ನು ಸಾಕಾಗಿ ಅಲ್ಲಿಂದ ಈಗ ನನಗೆ ನೊಂದು ಈ ಕಡೆ ಬಂದಿದ್ದೀನಿ. ನನ್ನ ಕೆಲಸಗಳು ಏನಾಗಬೇಕಿದ್ರು ನಾನು BJPಯಲ್ಲಿದ್ದು ನಾನು ವ್ಯವಸ್ಥಿತ ದುಡ್ಡು ಕೊಟ್ಟೇ ಮಾಡ್ತಾಯಿದ್ದ ಪರಿಸ್ಥಿತಿ ಬಂತು. ಇದರ ವಿರುದ್ಧ ಹೋರಾಟ ಮಾಡುವಾಗ ನಮ್ಮನ್ನು ತುಳಿಯುವಂಥ ಕೆಲಸ ಆಯಿತು.
ಏನಾದರೂ ಅವರಿಗೆ ಅಕ್ರಮ ಸಕ್ರಮದಲ್ಲಿ ದುಡ್ಡು ತೊಗೋಬೇಡಿ, ಇಲ್ಲ ಇನ್ನೊಂದರ ದುಡ್ಡು ನೀವು ತಗೊಳ್ತೀರಿ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಾನು ವಿರೋಧ ಮಾಡಿದ್ದೆ ನಮಗೆ ಇವತ್ತು BJPಯಲ್ಲಿ ತುಳಿಲಿಕ್ಕೆ ವ್ಯವಸ್ಥೆ ಆಯಿತು. ನಾವು ನಿಮ್ಮ ಹತ್ರನೂ ಒಂದು ಪ್ರಶ್ನೆ ಕೇಳೋದು, ಮಾಧ್ಯಮದ ಹತ್ರ ನಾನು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು ಬಜೆಟ್ ಅಂದರೆ ಏನು? ಒಂದು ಆಯವ್ಯಯ ಅಂತ ಹೇಳಿದ್ರೆ, ನಾವು ನಮ್ಮ ಭಾಗದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕರ್ನಾಟಕ ಸರ್ಕಾರಕ್ಕೆ ರಾಜಸ್ವ ಹೈಯೆಸ್ಟ್ ಕೊಡುವಂಥ ಒಂದು ಜಿಲ್ಲೆ ಬ್ಯಾಂಗ್ಳೂರು ಬಿಟ್ಟರೆ ಅದು ಮಂಗಳೂರೇ. ನಮಗೆ ಏನು ಕೊಟ್ಟಿದ್ದಾರೆ ಸ್ವಾಮಿ 5 ವರ್ಷದಿಂದ? ಬಜೆಟಲ್ಲಿ ₹1 ಕೊಡುವಂಥ ಒಂದು ಮಂಗಳೂರಿಗೆ ರಿಂಗ್ ರೋಡ್ ಕೊಟ್ಟಿದ್ದಾರಾ? ಅಲ್ಲ, ಏನಾದರೂ ಒಂದು ಬಜೆಟಿನಲ್ಲಿ ₹1 ಕೊಡುವಂಥ ವ್ಯವಸ್ಥೆಗಳಾಗಿದೆಯಾ? ನಮಗೆ ಮುಖ್ಯಮಂತ್ರಿಗಳ ಸಮಾನದವರು ಈ ಜಿಲ್ಲೆಯಲ್ಲಿದ್ದಾರೆ, 2-3 ಮಂತ್ರಿಗಳಿದ್ದಾರೆ, 7-8 ಶಾಸಕರಿದ್ದಾರೆ. ಆ ಕೈಲದಲ್ಲಿರುವಂಥ ಫಾರ್ಮನ್ನೊಂದು ನಿಮಗೆ ಮಾಡಲಿಕ್ಕೆ ಆಗಲಿಲ್ವಾ? ಅಲ್ಲ, ಈಗ ಇನ್ನೂ ಎಚ್ಚೆತ್ತುಕೊಳ್ಳುವಂಥದ್ದ? ಬಜೆಟಿನಲ್ಲಿ ಕನಿಷ್ಠ ಒಂದು ವರ್ಷಕ್ಕೆ 100 ಕೋಟಿ ಕೊಟ್ಟರೆ 500 ಕೋಟಿ ಆಗ್ತದೆ. ಮಂಗಳೂರಿಗೆ ಒಂದು ವ್ಯವಸ್ಥಿತ ರಿಂಗ್ ರೋಡ್ ಆಗೋದಿಲ್ವಾ? ಇದಕ್ಕೆ ಅದನ್ನು ಕೇಳುವವರು ಇಲ್ಲ. ಬಜೆಟ್ ಆಗುವಾಗ ಹೋಗಿ ನಾನು ಬಜೆಟಲ್ಲಿ ಲೀಸ್ಟಲ್ಲಿ ನೋಡೋದಲ್ಲ, ಬಜೆಟ್ ಆಗುವ 2 ತಿಂಗಳ ಮೊದಲು ಹೋಗಿ ಫೈನಾನ್ಸ್ ಸೆಕ್ರೆಟರಿ ಹತ್ರ ಮಾತಾಡಬೇಕು, ಮುಖ್ಯಮಂತ್ರಿ ಹತ್ರ ಮಾತಾಡಬೇಕು, ಬಜೆಟಲ್ಲಿ ಬರುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಬರೀ ಭಾಷಣಕ್ಕೆ ಸೀಮಿತ ಆದರೆ ಮಾತ್ರ ಕಷ್ಟ ಆಗೋದಿಲ್ಲ. ಅದು ಸೀಮಿತ ಅಲ್ಲ. ಅಶೋಕರೇ ಯಾವತ್ತು ಇಲ್ಲೇನಾದರೂ ದುಡ್ಡು ಮಾಡಬೇಕು ಅಂತ ಅಲ್ಲ, ಏನಾದರೂ ವ್ಯವಸ್ಥೆ ನನಗೆ ಸ್ವಂತಕ್ಕೆ ಏನಾಗಬೇಕಂತ ನಾನು ಖಂಡಿತ ರಾಜ್ಯಕ್ಕೆ ಬಂದವನಲ್ಲ. ನಾನು ರಾಜ್ಯಕ್ಕೆ ಬಂದದ್ದು ಯಾಕೆ ಅಂತ ಹೇಳಿದರೆ, ಬಡವರ ಕೆಲಸ ಮಾಡಲಿಕ್ಕೆ. ಸುಮಾರು 10 ವರ್ಷದಿಂದ ನಿರಂತರ ಬಡವರ ಕೆಲಸವನ್ನು ಯಾವುದೇ ರಾಜಕೀಯ ಉದ್ದೇಶವನ್ನು ಮಾಡ್ತಾ ಇಲ್ಲ. ಸುಮಾರು 22,000 ಕುಟುಂಬಗಳಿಗೆ ನನ್ನ ಟ್ರಸ್ಟ್ನ ಮುಖಾಂತರ ಸೇವೆಯನ್ನು ಮಾಡಿದ್ದೀನಿ, ಸಹಾಯವನ್ನು ಮಾಡಿದ್ದೀನಿ, ಮುಂದಿನ ದಿವಸಗಳಲ್ಲೂ ಮಾಡ್ತೀನಿ. ಸುಮಾರು ಪುತ್ತೂರಿನಲ್ಲಿ 600 ಕುಟುಂಬಗಳು 2 ಮಕ್ಕಳನ್ನು, 2 ಗಂಡನನ್ನು ಕಳ್ಕೊಂಡು 2 ಮಕ್ಕಳನ್ನು ಹಿಡ್ಕೊಂಡು ಅದು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇವರಿಗೆ ಸೂರು ಎಲ್ಲಿಂದ ಕೊಡಲಿಕ್ಕೆ ಆಗ್ತದೆ? ನಾನು ಕಂಡಿದ್ದೀನಿ ಒಂದು 5-10 ವರ್ಷದಿಂದ. ನಾನು ಮುಂದಿನ ವರ್ಷ MLA ಆಗ್ತೇನೆ, ನಮಗೆ ಮತ ಕೊಡಿ, ನಾನು ನಿಮಗೆ ಹೈ ರೈಸ್ ಬಿಲ್ಡಿಂಗ್ ಮಾಡ್ತೇನೆ, ನಾನು ಎಲ್ರಿಗೆ ಜಾಗ ಕೊಡ್ತೀನಿ, ಸೈಟ್ ಕೊಡ್ತೇನೆ. ನಾನು ಹಿಂದಿನ 5 ವರ್ಷದ ಹಿಂದಿನ ಸುದ್ದಿ ಪೇಪರ್ ಇಲ್ಲದ ಉದಯವಾಣಿ ಪೇಪರನ್ನು ಕೊಡ್ತೀನಿ ನಿಮಗೆ, ಅದರಲ್ಲಿ ಬಂದಿದೆ. ಅದರಲ್ಲಿ ನಾನು ಮುಂದೆ ಶಾಸಕ ಆದ ಕೂಡಲೇ ಹೈ ರೈಸ್ ಬಿಲ್ಡಿಂಗ್ ಕಟ್ಟಿ ಎಲ್ರಿಗೂ ಫ್ಲ್ಯಾಟ್ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ, ನಿಮಗೆಲ್ಲ ಸೈಟ್ ಕೊಡ್ತೀನಿ. ನಾನು ಇಷ್ಟೇ ಹೇಳೋದು, ನನ್ನ ಹತ್ರ 600 ಕುಟುಂಬಗಳು ಬಂದಿವೆ, ಗಂಡನನ್ನು ಕಡ್ಕೊಂಡು 2 ಮಕ್ಕಳನ್ನು ಹಿಡ್ಕೊಂಡು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಕೆಲಸ ಮಾಡೋದಿಲ್ವಾ? 5-6 ಸಾವಿರ ಸಂಬಳಕ್ಕೆ ಕೆಲಸ ಮಾಡ್ತಾರೆ. ಅವರಿಗೆಲ್ಲ ನಾನು ಭರವಸೆಯನ್ನು ಕೊಟ್ಟಿದ್ದೀನಿ, ನೀವು ನನ್ನನ್ನು ಶಾಸಕರಾಗಿ ಆಯ್ಕೆ ಯಾವತ್ತಾದರೂ ಒಂದು ದಿವಸ ಈ ಭಾಗದ ನಾನು ಶಾಸಕರನ್ನಾಗಿ ಆಯ್ಕೆ ಮಾಡಿದಲ್ಲಿ ಅವರಿಗೆಲ್ಲ 3 ಸೆನ್ಸ್ ಜಾಗವನ್ನು ನನ್ನ ಸ್ವಂತ ದುಡ್ಡಿನಲ್ಲಿ ಕೊಡುವ, ನನ್ನ ಟ್ರಸ್ಟ್ನ ಮೂಲಕ ಸ್ವಂತ ದುಡ್ಡಿನಲ್ಲಿ ಜಾಗ ಮಾಡುವ ಕೆಲಸವನ್ನು ಮಾಡ್ತೀನಿ. ಸರ್ಕಾರದ ಮನೆ ಕಟ್ಟುವ ಯೋಜನೆಯನ್ನು ಅದಕ್ಕೆ ಜೋಡಣೆ ಮಾಡುವ ಆಲೋಚನೆಗಳಿದೆ. ಬಹುಶಃ ಮುಂದಿನ ದಿವಸ ಜನ ಆಶೀರ್ವಾದ ಮಾಡಿದರೆ ಅದು ನನ್ನ ಕನಸಿನ ಕೂಸು, ಅದನ್ನು ಖಂಡಿತ ಮಾಡಿ ತೋರಿಸ್ತೇನೆ ಅಂತ. ಪಕ್ಷೇತರ ಅಭ್ಯರ್ಥಿಯವರು ಟೈಅಪ್ ಆಗಿದ್ದಾರೆ ಅಂತ ಟೀಕೆ ಮಾಡ್ತಿದ್ದಾರೆ, ಏನು ಹೇಳ್ತೀವಿ? ನೀವು ಮತ್ತು ಪಕ್ಷೇತರ ಅಭ್ಯರ್ಥಿ ಟೈಅಪ್ ಆಗಿದ್ದಾರೆ ಅಂತೇಳಿ ಟೀಕೆ ಬರ್ತಾ ಇದೆ. ನಾನು ಮತ್ತು ಪಕ್ಷೇತರ ಅಭ್ಯರ್ಥಿ ನಾವು ಕಾಲೇಜಿಗೆ ಹೋಗುವ ಟೈಅಪ್ ಅಲ್ಲಿದ್ವಿ, ಅಂದರೆ ನಾವು ಒಂದೇ ಬೆಂಚಲ್ಲಿ ಕೂತು ಕಲ್ತ್ಕೊಂಡಿದ್ದವರು. ಈಗ ಅವರು ಹಾಕ್ತಾರಂತ ನನಗೆ ಗೊತ್ತಿರಲಿಲ್ಲ, ಅವರಿಗೂ ನೋವಾಗಿದೆ, ಹಾಕಿದ್ದಾರೆ. ಮತ್ತು ಅದರಲ್ಲಿ ಟೈಅಪ್ ಮಾಡುವ ಅವಶ್ಯಕತೆ ನಮಗೇನಿಲ್ಲ. ಯಾರು ಎದುರಾಡಿದ್ರು ಓಟ್ ಚುನಾವಣೆಗೆ ನಿಂತಿದ್ದೇವೆ, ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇನು ಜನರ ಹತ್ರ ಇವತ್ತು ನಾನು ಹೋಗಿ ಮತ ಹಾಕಿ ಅಂತ ಕೇಳ್ತಾ ಇಲ್ಲ. 12 ವರ್ಷಗಳ ಹಿಂದಿಂದ ಜನರ ಸೇವೆ, ಯಾವುದೇ ಅಧಿಕಾರ ಇಲ್ಲದೆ ಜನರ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಜನರು ಆಶೀರ್ವಾದ ಮಾಡ್ತಾರೆ, ಮರೆಯುವುದಿಲ್ಲ ಅಂತ ನನ್ನ ಹಿಂದಿನ ಒಂದು ಸಮಾವೇಶದಲ್ಲಿ ನನಗೆ ಗೊತ್ತಾಗಿದೆ. ಆಶೀರ್ವಾದ ಮಾಡ್ತಾರೆ, ನಂಬಿಕೆ ಇದೆ. ಪಕ್ಷೇತರ ಯಾಕೆ ಪ್ರತಿಸ್ಪರ್ಧಿ ಆಗಲ್ಲ? ಯಾಕಂದ್ರೆ ಮೊನ್ನೆ ಅವರಿಗೆ ಓಟು ಬಿದ್ದಷ್ಟು ನಿಮಗೆ ಲಾಭ ಜಾಸ್ತಿ ಆಗುತ್ತೆ, ಹೇಗೆ? ಅದು ಆ ಲೆಕ್ಕಾಚಾರದಲ್ಲಿ ನಾನಿಲ್ಲ. ನೋಡಿ, ಭಾರತೀಯ ಜನತಾ ಪಕ್ಷ ನಮ್ಮ ರಾಷ್ಟ್ರೀಯ ಪಕ್ಷ, ನಮಗೆ ಎದುರಾಳಿರುವುದು ಅವರೇ. ನಾವು ಇಂಡಿಪೆಂಡೆಂಟ್ ನಿಂತವರು, ಅದು ಏನಿದ್ರು ಅವರು 10,000 12,000 ಮಾಡುವಂಥದ್ದು. ನಮಗೆ ರಾಷ್ಟ್ರೀಯ ಪಕ್ಷ ಎದುರಾಳಿ ಅಂತ ನಮ್ಮ ಆಲೋಚನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.